ಮಂಗಳೂರಿನ ಬೋಳೂರು ಮೊಗವೀರ ಮಹಾಸಭಾ ರಿಜಿಸ್ಟರ್ಡ್ ವತಿಯಿಂದ ಉಚಿತ ಅಕ್ಕಿ ವಿತರಣಾ ಕಾರ್ಯಕ್ರಮ ನಗರದ ಬೋಳೂರು ಮೊಗವೀರ ಗ್ರಾಮ ಚಾವಡಿಯಲ್ಲಿ ನಡೆಯಿತು. ಮಂಗಳೂರಿನ ಬೋಳೂರು ಮೊಗವೀರ ಗ್ರಾಮ ಚಾವಡಿಯಲ್ಲಿ ಬೋಳೂರು ಮೊಗವೀರ ಮಹಾಸಭಾ ರಿಜಿಸ್ಟರ್ಡ್ ವತಿಯಿಂದ ಉಚಿತ ಅಕ್ಕಿ ವಿತರಣಾ ಕಾರ್ಯಕ್ರಮವನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಷ್ಟದ ಸಮಯದಲ್ಲಿ ಬಡವರಿಗೆ ಸಹಾಯ ಮಾಡುವ ಕಾರ್ಯ ಶ್ಲಾಘನೀಯ. ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೂ ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತೆ ಅಂತ ಹೇಳಿದರು. ಇಂಚಿನ ಬಂಗದ ಪೊರ್ತುಡ್ಲ ನಮ್ಮ ಜನಗಳಿಗೆ ಬಂಗ ನನ್ನ ಆಯರಬಲ್ಲಿ ಅಂತ ಬಂದ್ಬಿಡೋದಷ್ಟು ವಿಶೇಷವಾದ ಈ ಅಡಿಪರ್ಪುಣಂಚಿನ ಕಾರ್ಯಕ್ರಮ ಅವತ್ತಂದೇ ಮೊಗವೀರ ಮಹಾಸಭೆ ಬೇತೆ ಬೇತೆ ವಿದ್ಯಾರ್ಥಿಗಳಿಗೆ ಕಲ್ಪುರಂಚಿನ ವ್ಯವಸ್ಥೆ ಇಜ್ಜಿ ಹಿರಿಯಗಳಿಗೆ ಒಂದು ವ್ಯವಸ್ಥೆ ಪೂರ ವ್ಯವಸ್ಥೆ ಮತ್ತು ದುಂಬುಲ ಮಲ್ತೊಂದಿತ್ತೇರಿ ಇತ್ತೆಲ್ಲ ಮಲ್ತೊಂದು ಪೂರ ಶುಭಾಶಯನ ಪನೊಂದು ಈ ಕಾರ್ಯಕ್ರಮ ಯಶಸ್ವಿ ಆವಡ ಅಂದು ದೇವರ ವಿಶೇಷವಾದ ನಟೊಂದು ಈ ಕಾರ್ಯಕ್ರಮದ ಸಹಕಾರ ಕೊಡ್ತೀನಿ ಜನ ಪೂರ ನಮ್ಮ ಆತ್ಮೀಯ ಬಂಧುಗಳ ವಿಶೇಷವಾದ ಅಕ್ಕಳಿಗೆ ಹೆಣ್ಣಿನ ಬಂಧು ವಿಶೇಷವಾದ ಅಕ್ಕಳಿಗೆ ಅಭಿನಂದನೆ ಕೊರೊಂದು ಈ ಕಾರ್ಯ ನನಾತು ದುಂಬುಪಾಡು ಸಂಪೂರ್ಣವಾದ ಬೋಳೂರು ಮಹಾಸಭಾದ ಒಟ್ಟಿಗೆ ಎಂಕುಲು ಯಾನು ಶಾಸಕರಾದ ಅಪ್ಪಡು ಈ ಜೆಂಡ ನಮ್ಮ ಜಗ್ಗಣ್ಣೆ ಒಪ್ಪಡು ಪೂರ ನಮ್ಮ ನಿಖಲೊಟ್ಟಿಗೆ ಉಲ್ಲ ಯಶಸ್ಸು ಒಟ್ಟಿಗೆ ನಮ್ಮ ಬೆನ್ಕ. ಇನ್ನು ಕಾಂಚನ್ ಮೋಟಾರ್ಸ್ನ ಎಂಡಿ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳನ್ನು ಮುಂದುವರಿಸುವ ಜೊತೆಗೆ ಹಿರಿಯರಿಗೆ ಮತ್ತಷ್ಟು ಗೌರವವನ್ನು ನೀಡ್ತೇವೆ ಅಂತ ಹೇಳಿದರು. ಈ ಬೋಳೂರದ ಸಾಮಾಜಿಕ ಸೇವೆ ನಮ್ಮ ಹೆಂಚಿನ ಮಲ್ತೊಂದಿಲ್ಲ. ಸಾಧಾರಣ 25 ವರ್ಷ ಹಿಡಿದು ಮುಂದೇಳ್ದು ಮೀರ್ದಿನ ಅಂಚಿನ ಗ್ರಾಮ ಸಭೆ ಅಥವಾ ಸಮಾಜ ಸಭೆ ಎಲ್ಲ ಸಮಾಜ ಸೇವೆ ತೂತು ಜೀವನ ಅಂಚಿನ ಒಂದು ಪಾತ್ರ ಮೂಲ ಬಂದರೆ ಯಾನು ಬಯಸುವೆ. ನಮ್ಮ ಸಮುದಾಯ ಬೊಕ್ಕ ಬೋಳೂರದ ಆಸ್ಪಾಸ್ ಜನಕುಲು ಒಂದು 50 ವರ್ಷ ದುಂಬು ನಮ್ಮ ತೂವರೆತ್ತಿನ ಇಂಕಲು ನನ್ನ ಪೇರೆಂಟ್ಸ್ ಮನ್ಪುನ ಸ್ಟೋರಿಗೆ ಅಂದರೆ ಪಾಪ ಒಂಜಿ ವರ್ಷ ಪುರ್ತು ವನಸಿಗ್ಲ ಒಂದೇ ಬಂಗ ಎತ್ತಿನ ಟೈಮ್ ನಮ್ಮ ಮೂಲಂದತ್ತು ಅಕ್ರಾಸ್ ಇಂಕಲ್ನ ದೇಶಡೆ ಅಂಚೆತ್ತಿನ ಬಟ್ ಆ ಟೈಮಡು ನಮ್ಮ ಜೋಕುಲು ಹಾಳಾವಿರ ಬಲ್ಲಿ ನಮ್ಮ ಜೋಕುಲು ಧಾರ್ಮಿಕ ರೀತಿಯಲ್ಲಿ ಎದುರು ಬರೋದು, ನಮ್ಮ ಜೋಕುಲಿಗೆ ಇಂಕಲು ಸ್ಪೋರ್ಟ್ಸ್ ಅಂತ ಎನ್ಕರೇಜ್ ಮಲ್ಪಡು, ನಮ್ಮ ಜೋಕುಲಿಗೆ ಲೀಡರ್ಶಿಪ್ ಇಂಕಲು ಕ್ವಾಲಿಟೀಸ್ ಇಂಕಲು ಕೊರಡು ಬಂಡದು ನಮ್ಮ ಹಿರಿಯಕಲು ಮಸ್ತ್ ಭಜನಾ ಮಂದಿರ, ಮಸ್ತ್ ನ್ಯಾಷನಲ್ ಕ್ಲಬ್ಸ್, ಮಸ್ತ್ ಎಂಟರ್ಟೈನ್ಮೆಂಟ್ ಸಾಮಾಜಿಕ ರೀತಿಡ್ ಏತು ಪ್ರೋತ್ಸಾಹ ಆವಡ ಆದ ನಮ್ಮ ಹಿರಿಯಕ್ಕೆ ನಂಗೆ ಇನ್ನು ಮಲ್ದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರ್ಕೆ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್, ನಮ್ಮ ಕುಡ್ಲ ಚಾನೆಲ್ ಆಡಳಿತ ನಿರ್ದೇಶಕರಾದ ಲೀಲಾಕ್ಷ ಕರ್ಕೇರ, ಬರ್ಕೆ ಫ್ರೆಂಡ್ಸ್ ಸುಚೇಂದ್ರನಾಥ್ ಅಮೀನ್, ದೊಡ್ಡಮನೆ ಬೋಳೂರು ಮತ್ಸ್ಯೋದ್ಯಮಿ ಭರತ್ ಭೂಷಣ್, ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ, ಬೋಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷ ರಾಜಶೇಖರ್ ಕರ್ಕೇರ, ಬೋಳೂರು ಮೊಗವೀರ ಮಹಿಳಾ ಮಂಡಲ ಅಧ್ಯಕ್ಷೆ ಸವಿತಾ ರಘು, ಬರ್ಕೆ ಎಸ್ಐ ಅರುಣ್ ಅಖ್ತರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.